ಈ ಬಾರಿಯ ಮಂಗಳೂರು ರಾಮಲಕ್ಷ್ಮಣ ಜೋಡುಕರೆ ಕಂಬಳ ಅದ್ದೂರಿಯಾಗಿ ನಡೆದಿದ್ದು, ಕಂಬಳ ಕ್ಷೇತ್ರದ ಸ್ಟಾರ್ ಓಟಗಾರ ಬಜಗೋಳಿ ಜೋಗಿಬೆಟ್ಟು ನಿಶಾಂತ್ ಶೆಟ್ಟಿ ಈ ಸಲವೂ ಫೈನಲ್ ಪ್ರವೇಶಿಸಿ ಪದಕವನ್ನ ಗೆದ್ದಿದ್ದಾರೆ. ಕಂಬಳದಲ್ಲಿ ಸತತ 6ನೇ ಬಾರಿ ಇವರು ಪ್ರಶಸ್ತಿ ಸುತ್ತು ಪ್ರವೇಶಿಸಿದ್ದಾರೆ. ಈ ಸಲದ ಕೂಟದಲ್ಲಿ ಒಟ್ಟು 159 ಜೊತೆ ಕೋಣಗಳು ಭಾಗವಹಿಸಿದ್ದು, ಕರಾವಳಿ ಗ್ರಾಮೀಣ ಕ್ರೀಡೆಯ ಕಳೆಯನ್ನ ಹೆಚ್ಚಿಸಿತು. ಬಂಗ್ರಕೂಳೂರು ಗೋಲ್ಫಿನ್ ಸಿಟಿ ಮೈದಾನದಲ್ಲಿ ಆಯೋಜಿಸಿದ್ದ ಜೋಡುಕರೆ ಕಂಬಳ 2 ದಿನಗಳ ಕಾಲ ಹೊನಲು ಬೆಳಕಿನಲ್ಲಿ ನಡೆಯಿತು. ಕಂಬಳದ ಎಲ್ಲಾ ವಿಭಾಗಗಳಲ್ಲೂ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದವರಿಗೆ ಚಿನ್ನ ಬಹುಮಾನವಾಗಿ ನೀಡಲಾಯಿತು. ಪ್ರಥಮ ಸ್ಥಾನ ಪಡೆದವರಿಗೆ 2 ಪವನ್ ಹಾಗೂ ದ್ವಿತೀಯ ಸ್ಥಾನ ಪಡೆದವರಿಗೆ 1 ಪವನ್ ಚಿನ್ನವನ್ನ ಬಹುಮಾನವಾಗಿ ನೀಡಲಾಗಿದೆ. ಗ್ರಾಮೀಣ ಕ್ಷೇತ್ರಕ್ಕೆ ಸೀಮಿತವಾಗಿದ್ದ ಕಂಬಳ ಇದೀಗ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿದ್ದು, ರಾಮ ಲಕ್ಷ್ಮಣ ಜೋಡುಕರೆ ಕಂಬಳದಲ್ಲಿ ಲಕ್ಷಾಂತರ ಜನ ಸೇರಿ ರೋಚಕ ಸನ್ನಿವೇಶಗಳನ್ನು ಕಣ್ತುಂಬಿಕೊಂಡರು. ಸಂಸದ ಮಂಗಳೂರು ಕಂಬಳದ ರೂವಾರಿ ಬ್ರಿಜೇಶ್ ಚೌಟ ಮಾತನಾಡಿ, ದಕ್ಷಿಣ ಕನ್ನಡ ಉಡುಪಿ ಮಾತ್ರವಲ್ಲದೆ ದೂರ ದೂರುಗಳಿಂದ ಆಗಮಿಸಿದ್ದ ಪ್ರವಾಸಿಗರು ಈ ಬಾರಿಯ ಕಂಬಳವನ್ನ ಕಣ್ತುಂಬಿಕೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕಂಬಳ ಕೇವಲ ಒಂದು ಕ್ರೀಡೆ ಅಲ್ಲ, ಅದು ನಮ್ಮ ಜೀವನದ ಅಸ್ಮಿತೆ, ತುಳುನಾಡಿನ ಜೀವನದ ಅಸ್ಮಿತೆ, ಅದು ತುಳುನಾಡಿನ ಸಾಂಸ್ಕೃತಿಕ ಪ್ರತೀಕ, ಅದು ನಮ್ಮ ಜನಜೀವನ ಕಂಬಳ. ಆ ಕಾರಣಕ್ಕೆ ಕಂಬಳಕ್ಕೆ ಈ ರೀತಿಯಾದಂಥ ಮಾನ್ಯತೆ ಸಿಗ್ತಾ ಇದೆ. ವಿಶೇಷವಾಗಿ ನಮಗೆ ಖುಷಿ ಕೊಡುವಂಥದ್ದು ಸಣ್ಣ ಮಕ್ಕಳು, ಹೆಂಗಸರು ಎಲ್ಲರೂ ಬಂದು ಇವತ್ತು ಕಂಬಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕೃಷಿ ಚಟುವಟಿಕೆ ಮುಗಿದ ನಂತರ ಇಡೀ ಊರು ಸೇರಿ ಕಂಬಳ ಆಗ್ತಾ ಇತ್ತು. ಅದೇ ರೀತಿಯ ಭಾವನೆ ಇವತ್ತು ಮಂಗಳೂರು ಕಂಬಳದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನಟಿ ಗಾನಾ ಭಟ್ ಮಾತನಾಡಿ, ಕಂಬಳದಲ್ಲಿ ಭಾಗವಹಿಸಿದ್ದು ಸಂತಸ ನೀಡಿದೆ ಎಂದರು. ಖುಷಿ ಆಗ್ತಾ ಇದೆ. ಇದು ಒಂದು ನಮ್ಮ ತುಳುವೆರ ತುಂಬ ಹೆಮ್ಮೆಯ ವಿಷಯ. ಇಲ್ಲಿ ಅಷ್ಟು ಚಂದವಾದ, ಅಷ್ಟು ಟ್ರೈನ್ ಮಾಡಿ ಎಲ್ಲ ಸ್ಪೋರ್ಟ್ಸ್ಮೆನ್ಶಿಪ್ ತೋರಿಸುವಂಥ ನಮ್ಮ ಕಲ್ಚರ್ ಇದು. ಸೊ ಇಲ್ಲಿ ಬಂದು ನಾವೇ ಬಂದು ನೋಡುವಾಗ ಒಂದು ತುಂಬ ಉತ್ಸಾಹ ಬರುತ್ತೆ. ಸೊ ನಾವು ಈ ಥರದ್ದು ಇವೆಂಟ್ಸಿಗೆ ನಾವು ತುಂಬ ಪ್ರೋತ್ಸಾಹ ಕೊಡಬೇಕು. ನಮ್ಮ ಊರಿನ, ನಮ್ಮ ಮಣ್ಣಿನ ಸ್ಪೋರ್ಟ್ಸ್ ಇದು. ಸೊ ಇದು ನಿಶಾಂತ್ ಶೆಟ್ಟಿ ಅವರು ಕೂಳೂರು ಪೊಯ್ಯಲು PR ಶೆಟ್ಟಿಯವರ ಕೋಣಗಳನ್ನು ಓಡಿಸಿ ಪ್ರಥಮ ಸ್ಥಾನದ ಗೌರವ ಪಡೆದರು. ಕಂಬಳ ಕ್ಷೇತ್ರದ ಶರವೇಗದ ಸರದಾರ ಬೋಳದ ಬೊಲ್ಲಿ ಬೊಲ್ಲೆ ಹಾಗೂ ಚೆನ್ನೆ ಕೋಣಗಳು ಕಂಬಳದ ಜನಾಕರ್ಷಣೆ ಗಿಟ್ಟಿಸಿದ್ವು. 7 ವರ್ಷಗಳ ಹಿಂದೆ ಸಂಸದ ಬ್ರಿಜೇಶ್ ಚೌಟ ನೇತೃತ್ವದ ಯುವಕರ ತಂಡ ಗೋಲ್ಫಿನ್ ಸಿಟಿ ಮೈದಾನದಲ್ಲಿ ಕಂಬಳ ಆರಂಭಿಸಿದ್ರು. ಇದೀಗ ಪ್ರತಿ ವರ್ಷ ಅದ್ದೂರಿಯಾಗಿ ಕಂಬಳ ನಡೆದುಕೊಂಡು ಬರುತ್ತಿದೆ. ಕನಹಲಗೆ ವಿಭಾಗದಲ್ಲಿ 5 ಜೊತೆ, ಅಡ್ಡಹಲಗೆ ವಿಭಾಗದಲ್ಲಿ 9 ಜೊತೆ, ಹಗ್ಗ ಹಿರಿಯದಲ್ಲಿ 19, ನೇಗಿಲು ಹಿರಿಯದಲ್ಲಿ 29, ಹಗ್ಗ ಕಿರಿಯದಲ್ಲಿ 19, ನೇಗಿಲು ಕಿರಿಯ ವಿಭಾಗದಲ್ಲಿ ಒಟ್ಟು 78 ಜೊತೆ ಕೋಣಗಳು ಭಾಗವಹಿಸಿದ್ದವು. ತ್ರಿಶಾಲ್ ಕೆ ಪೂಜಾರನ